ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಜೀವನದಲ್ಲಿ ನಾವು ಹಲವಾರು ಬಾರಿ ತಪ್ಪು ಮಾಡುತ್ತೇವೆ. ಆದರೆ ಮನುಷ್ಯನಾಗಿ ನಾವು ಒಬ್ಬರ ತಪ್ಪನ್ನು ಕ್ಷಮಿಸುವಾಗ ಎಷ್ಟು ಕ್ರೂರರಾಗುತ್ತೇವೆ. ನಮ್ಮ ಹೃದಯ ಕ್ಷಮಿಸಲಿಕ್ಕೆ ಅನೇಕ ಬಾರಿ ಒಪ್ಪಲ್ಲ. ಆದರೆ ದೇವರು ಮನುಷ್ಯನಲ್ಲಿ ಪ್ರೀತಿ ತೋರುವಂಥವರು. ಲೆಕ್ಕವಿಲ್ಲದಷ್ಟು ಪಾಪ ಮಾಡುವಂಥ ಮನುಷ್ಯರಾದ ನಮ್ಮನ್ನು ಕರುಣೆಯಿಂದ ನೋಡುವಂತಹ, ಪ್ರೀತಿಯಿಂದ ನೋಡುವಂತಹ ದೇವರು. ಆ ದೇವರ ಕರುಣೆ ಬಗ್ಗೆ ಇವತ್ತು ಧ್ಯಾನಿಸೋಣ. ತಪ್ಪು ಮಾಡ್ತೀವಿ, ಆದರೆ ದೇವರು ನಮ್ಮ ತಪ್ಪುಗಳ ಲೆಕ್ಕ ಎಲ್ಲ ಬರೀ ಕ್ಷಮಿಸುವ, ಪ್ರೀತಿಸುವ ದೇವರು. ಆ ಪ್ರೀತಿ ಎಂಥದ್ದು, ಆ ಪ್ರೀತಿಯ ಎಷ್ಟು ಅಗಾಧ, ಅದು ಆಳ, ಇದನ್ನು ನಾವು ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯ ಲೂಕನ ಶುಭ ಸಂದೇಶದಿಂದ ಆರಿಸಲ್ಪಟ್ಟಿದೆ. ಅಧ್ಯಾಯ 15 ವಾಕ್ಯ 20ರಿಂದ ನಾವು ಕೇಳೋಣ. ಮಗನು ಇನ್ನೂ ಅಷ್ಟು ದೂರದಲ್ಲಿ ಇರುವಾಗಲೇ ತಂದೆ ನೋಡಿದ. ಆತನ ಹೃದಯ ಕನಿಕರದಿಂದ ಕರಗಿ ಹೋಯಿತು. ಓಡಿ ಹೋಗಿ ಮಗನನ್ನು ಬಿಗಿಯಾಗಿ ತಬ್ಬಿಕೊಂಡು ಮುತ್ತಿಟ್ಟ. ಆದರೂ ಮಗನು, ಅಪ್ಪ, ದೇವರಿಗೂ ನಿಮಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಿಮ್ಮ ಮಗನೆನಿಸಿಕೊಳ್ಳುವಷ್ಟು ಯೋಗ್ಯತೆಯು ನನಗಿಲ್ಲ ಎಂದ. ತಂದೆಯಾದರೂ ಆಳುಗಳನ್ನು ಕರೆದು ಅತ್ಯುತ್ತಮವಾದ ಅಂಗಿಯನ್ನೇ ತಕ್ಷಣವೇ ತಂದು ಇವನಿಗೆ ಉಡಿಸಿರಿ, ಬೆರಳಿಗೆ ಉಂಗುರವನ್ನು ತೊಡಿಸಿರಿ, ಕಾಲಿಗೆ ಪಾದರಕ್ಷೆಯನ್ನು ಮೆಟ್ಟಿಸಿರಿ, ಕೊಬ್ಬಿಸಿದ ಪ್ರಾಣಿಯನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಆನಂದಿಸೋಣ ಎಂದರು. ಏಕೆಂದರೆ ಈ ನನ್ನ ಮಗ ಸತ್ತು ಹೋಗಿದ್ದ, ಈಗ ಬದುಕಿ ಬಂದಿದ್ದಾನೆ. ತಪ್ಪಿ ಹೋಗಿದ್ದ, ಈಗ ಸಿಕ್ಕಿದ್ದಾನೆ. ಒಡನೆಯ ಹಬ್ಬದ ಸಡಗರ ತೊಡಗಿತು. ಯೇಸು ಕ್ರಿಸ್ತರ ಶುಭ ಸಂದೇಶವಿದು. ಸಹೋದರ ಸಹೋದರರೇ, ಈ ದೇವರ ಪ್ರೀತಿಯ ಬಗ್ಗೆ ನಾವು ಧ್ಯಾನಿಸೋಣ. ಒಂದು ವಿಚಾರಣಾ ಕೇಂದ್ರದಲ್ಲಿ ಸುಮಾರು 40 ವರ್ಷ ಪ್ರಾಯದ ಒಬ್ಬ ವ್ಯಕ್ತಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರು. ಆದರೆ ಈ 40 ವರ್ಷ ಪ್ರಾಯದ ಸಮಯದಲ್ಲಿ ಇವರಿಗೆ ಕ್ಯಾನ್ಸರ್ ಕಾಯಿಲೆ ಬಂದಿತು. ಈ ಕ್ಯಾನ್ಸರ್ ಕಾಯಿಲೆ ಬಂದಾಗ ಅವರು ತೀವ್ರ ನಿರಾಶರಾದರು. ವಿಚಾರಣಾ ಕೇಂದ್ರಕ್ಕೆ ಬರುವುದನ್ನು ಬಿಟ್ಟರು. ಒಂದು ದಿವಸ ಇವರು ಬರೆದಿದ್ದಾಗ ವಿಚಾರಣಾ ಕೇಂದ್ರದ ಧರ್ಮಗುರುಗಳು ಆತನ ಮನೆಗೆ ಭೇಟಿ ಇತ್ತರು. ಆಗ
ಆ ಧರ್ಮಗುರುಗಳನ್ನು ಇವರು ಮಾತನಾಡಿಸಲಿಲ್ಲ. ಧರ್ಮಗುರುಗಳು ಕೇಳಿದರು, ಯಾಕಪ್ಪ ಹೀಗಾಗಿದ್ಯಾ, ಯಾತಕ್ಕೆ ಕೋಪ ನಿನಗೆ, ಯಾರಲ್ಲಿ ಕೋಪ? ಧರ್ಮಗುರುಗಳಲ್ಲಿಯೋ ಅಲ್ಲ ಎಂದ. ಯಾರಾದರೂ ವಿಚಾರಣೆ ಕೇಂದ್ರದಲ್ಲಿ ನಿನಗೆ ಏನಾದರೂ ಹೇಳಿದವ್ರ ಕೋಪನ? ಇಲ್ಲ. ಕೊನೆಗೆ ಹೇಳಿದ್ರು, ದೇವರ ಮೇಲೆ ಕೋಪನ? ಆಗ ಆತ ಆವೇಶದಿಂದ ತುಂಬಿ ಹೇಳಿದ, ಹೌದು, ದೇವರ ಮೇಲೆ ಕೋಪ. ಇಷ್ಟು ವರ್ಷಗಳಿಂದ ವಿಚಾರಣಾ ಕೇಂದ್ರದಲ್ಲಿ ಸೇವೆ ಸಲ್ಲಿಸ್ತಿದ್ದೀನಿ, ಅವರ ಪಾದಪಡದಲ್ಲಿ ಸೇವೆ ಸಲ್ಲಿಸ್ತಿದ್ದೀನಿ. ಆದರೆ ಈ ದೇವರು ನನಗೆ ಈ ಕಾಯಿಲೆ ಕೊಡೋದಾ, ಕ್ಯಾನ್ಸರ್ ಕಾಯಿಲೆ ಕೊಡೋದಾ ನನಗೆ ದೇವರು? ಈ ರೀತಿ ಕಷ್ಟದಲ್ಲಿ ನರಳಿ ಸಾಯಬೇಕನ್ನೋ ದೇವರ, ಆ ದೇವರ ಕರುಣೆ ಇದ್ದ ದೇವರು ಹೀಗೆ ಮಾಡ್ತಾರ? ಆತನ ಕೋಪ ಸ್ಫೋಟಗೊಂಡಿತು. ಸಹೋದರ ಸಹೋದರರೇ, ಈ ಧರ್ಮಗುರುಗಳು, ವಿಚಾರಣಾ ಕೇಂದ್ರ ಧರ್ಮಗುರು ಆತನನ್ನು ಸಂತೈಸಿದರು. ದೇವರ ಪ್ರೀತಿಯ ಬಗ್ಗೆ ಆತನಲ್ಲಿ ಒಂದು ಸಮಜಾಯಿಸಿಕೆ ನೀಡಿದ್ರು, ಒಂದು ವಿವರಿಸಿದರು, ಮನ ಪರಿವರ್ತನೆ ಮಾಡಲು ಪ್ರಯತ್ನಿಸಿದರು. ಸಹೋದರ ಸಹೋದರರೇ, ಅನೇಕ ಬಾರಿ ಜೀವನದಲ್ಲಿ ಕಷ್ಟಗಳು ಬರುವಾಗ ನಮ್ಮ ಪರಿಸ್ಥಿತಿ ಇದೇ ಆಗುತ್ತೆ. ದೇವರ ಬಗ್ಗೆ ನಾವು ಏನೇನೋ ಯೋಚಿಸ್ತೀವಿ. ಪ್ರೀತಿಸುವಂತಹ ದೇವರು, ಎಲ್ಲವನ್ನು ಕೊಡುವಂತಹ ದೇವರು, ಎಲ್ಲವನಿಗೆ ಆಶೀರ್ವದಿಸುವಂತಹ ದೇವರು ನಮ್ಮಲ್ಲಿದ್ದಾರಂತ ನಾವು ಅಂದ್ಕೊಳ್ತೀವಿ. ಆದರೆ ಜೀವನದಲ್ಲಿ ಹಲವಾರು ಬಾರಿ ಕಷ್ಟಗಳು ಬರುವಾಗ, ನೋವುಗಳು ಬರುವಾಗ, ಜೀವನದಲ್ಲಿ ನಮಗೆ ಈ ಸೌಖ್ಯವನ್ನು ಕಳ್ಕೊಂಡಾಗ, ಈ ರೋಗ ರುಜಿನಗಳಿಗೆ ಬಲಿಯಾದಾಗ, ಎಲ್ಲ ಕಷ್ಟಗಳು ನಮ್ಮ ಜೀವನವನ್ನು ಆವರಿಸಲ್ಪಡುವಾಗ ಏನಾಗ್ತೀವಿ? ನಾವು ನಿರಾಶರಾಗ್ತೀವಿ. ಒಂದು ಪ್ರಶ್ನೆ ಬರುತ್ತೆ, ಪ್ರೀತಿಸುವಂಥ ದೇವರು ಈ ತರಹ ಕಷ್ಟಗಳಿಗೆ ಬಲಿಯಾಗಲು ಯಾಕೆ ಬಿಡ್ತಾರೆ? ಇದೊಂದು ಪ್ರಶ್ನೆ. ಇನ್ನೊಂದು ವಿಚಾರಣಾ ಕೇಂದ್ರದಲ್ಲಿ ಒಬ್ಬ ಗುರುಗಳು ಪರಮ ಪ್ರಸಾದವನ್ನು ಒಬ್ಬ ರೋಗಿಗೆ ನೀಡಲು ಹೋಗಿದ್ರು. ಆ ರೋಗಿಗೆ ಸೊಂಟದ ಕೆಳಗಡೆಗೆ ಬಲವಿರಲಿಲ್ಲ, ಮಲಗಿದಲ್ಲೇ ಇದ್ದರು. ಆಗ ಧರ್ಮಗುರುಗಳು ಆತನ ಸಂತೈಸ್ತಾ ಹೇಳಿದರು, ಮಗ, ಏನು ವ್ಯಥೆ ಮಾಡಬೇಡ, ಚಿಂತೆ ಮಾಡಬೇಡ, ಏನೋ ದೇವರು ಕೊಟ್ಟಿದ್ದಾರೆ, ಅದನ್ನು ಒಳ್ಳೆಯದಾಗಿ ಸ್ವೀಕರಿಸು. ಆಗ ಆತನು ಹೇಳಿದ, ಗುರುಗಳೇ, ನನ್ನ ಪಾಪಕ್ಕಾಗಿ ದೇವರು ನನಗೆ ಕೊಟ್ಟಿದ್ದು, ನಾನು ಮಾಡಿದ ಪಾಪಕ್ಕಾಗಿ ನಾನು ದೇವರು ಕೊಟ್ಟ ಶಿಕ್ಷೆ. ಪಾಪ ಮಾಡಿದ ಮೇಲೆ ಹಲವಾರು ನಾವು ಯೋಚಿಸ್ತೀವಿ, ದೇವರು ನಮಗೆ ಶಿಕ್ಷೆ ಕೊಡ್ತಾರೆ. ಸಹೋದರ ಸಹೋದರರೇ, ನಾವು ಪ್ರೀತಿಸುವ ದೇವರು, ನಾವು ವಿಶ್ವಾಸಿಸುವ ದೇವರು ಶಿಕ್ಷೆ ಕೊಡುವ ದೇವರಲ್ಲ. ಜೀವನದಲ್ಲಿ ಕಷ್ಟಗಳು, ನೋವುಗಳು ಬರುತ್ತವೆ, ಅವುಗಳು ಪ್ರೀತಿಯಿಂದ ಬರುತ್ತವೆ ಹೊರತು ಯಾವತ್ತೂ ಶಿಕ್ಷೆ ಅಲ್ಲ. ದೇವರು ನಮ್ಮನ್ನು ತಿರಸ್ಕರಿಸಲ್ಲ. ದುಂದುಗಾರ ಮಗ ಎಲ್ಲ ತನ್ನಲ್ಲಿದ್ದ ಎಲ್ಲವನ್ನು ಕಳಕೊಂಡ. ಹಂದಿಗಳ ರೊಪ್ಪದಲ್ಲಿ ಹೋಗಿ ಹಂದಿಗಳನ್ನು ಮೇಯಿಸತೊಡಗಿದ. ತಿನ್ನಲಿಕ್ಕೆ ಏನು ಇರಲಿಲ್ಲ. ಅಲ್ಲಿ ಆತನ ಮನಸ್ಸಿಗೆ ಜ್ಞಾನೋದಯವಾಯಿತು. ಅಂದುಕೊಂಡ, ತನ್ನಲ್ಲೇ ದೊಡ್ಡ ತಪ್ಪನ್ನು ಮಾಡಿದ್ದೀನಿ, ಪಾಪವನ್ನು ಮಾಡಿದ್ದೀನಿ, ಇವತ್ತೇ ನಾನು ಎದ್ದೋಗ್ತೀನಿ ತಂದೆ ಬಳಿಗೆ, ಹೇಳ್ತೀನಿ, ಅಪ್ಪ ನಾನು ಪಾಪ ಮಾಡಿರುವೆ, ನನ್ನನ್ನು ನಿನ್ನ ಮಗನಾಗಿ ಸ್ವೀಕರಿಸಲು ನಾನು ಯೋಗ್ಯನಲ್ಲಪ್ಪ, ಬರೀ ನೀನೊಬ್ಬ ಕೆಲಸದ ಆಳಾಗಿ ನನ್ನ ಸ್ವೀಕರಿಸು, ಎಷ್ಟು ಹೇಳ್ತೀನಂತ ಎದ್ದು ಹೊರಟ. ಆತನು ಯೋಚಿಸಿರ್ಬೋದು, ತನ್ನ ತಂದೆ ಬಳಿಗೆ ಹೋಗುವಾಗ ಎಷ್ಟು ರೀತಿಯಲ್ಲಿ ತನ್ನ ತಂದೆ ತನ್ನಲ್ಲಿ ಕೋಪಗೊಂಡಿರ್ಬೋದು. ತನ್ನ ತಂದೆ ಏನು ಹೇಳ್ಬೋದು, ಇವತ್ತು ತನ್ನನ್ನು ಮನೆಗೆ ಬಂದಾಗ ಬರಬೇಡ, ದೂರ ಹೋಗು, ನಿನ್ನಂಥ ಮಗ ನನಗೆ ಬೇಡ, ಇಂಥ ಕೋಪದ ಆವೇಶದ ಮಾತುಗಳು ಇರ್ಬೋದು ಅಂದ್ಕೊಂಡ. ಆ ಒಂದು ಪರಿಸ್ಥಿತಿಯಲ್ಲಿ ಮನೆಗೆ ಬಂದ. ಆತನಿಗೆ ಆಶ್ಚರ್ಯ ಕಾದಿತ್ತು. ಯಾವ ತಂದೆ ತನ್ನನ್ನು ದೂರ ತಳ್ಳುವರು,
ತನ್ನನ್ನು ಸ್ವೀಕರಿಸಲಾರರು ಎಂಬ ಅನಿಸಿಕೆಯಿಂದ ಬಂದಂಥ ಈ ಮಗನಿಗೆ ಸ್ವಾಗತ ಕಾದಿತ್ತು. ದೂರದಿಂದಲೇ ತಂದೆ ನೋಡಿ ಓಡಿ ಬಂದ. ಮಗನನ್ನು ಈ ಪರಿಸ್ಥಿತಿಯಲ್ಲಿ ಕೊಂಡು ಪಶ್ಚಾತ್ತಪಟ್ಟ, ಅಳತೊಡಗಿದ, ತಪ್ಪಿಕೊಂಡ, ಮುತ್ತಿಟ್ಟ, ಪ್ರೀತಿಯಿಂದ ತಪ್ಪಿಕೊಂಡ. ಇದು ಪ್ರೀತಿ, ಇದು ಪ್ರೀತಿ. ಸಹೋದರ ಸಹೋದರಿಯರೇ, ಒಳ್ಳೆಯದಿದ್ದಾಗ, ಮನುಷ್ಯ ಒಳ್ಳೆಯವನಾಗಿದ್ದಾಗ ಪ್ರೀತಿಸುವುದು ಸುಲಭ. ಆದರೆ ಯಾರೊಬ್ಬರು ನನ್ನನ್ನು ನೋಯಿಸಿದಾಗ, ಯಾರೊಬ್ಬರು ನನ್ನ ಅವಮಾನಿಸಿದಾಗ, ಯಾರೊಬ್ಬರು ಇಂಥ ಜೀವನದಲ್ಲಿ ಇಂಥ ಪರಿಸ್ಥಿತಿಗೆ ತಳ್ಳಲ್ಪಟ್ಟಾಗ, ಯಾರೊಬ್ಬರು ನನ್ನ ಪರಿಸ್ಥಿತಿಯಾಗಿ ಇಲ್ಲದಿದ್ದಾಗ ಆತನನ್ನು ಪ್ರೀತಿಸಲು ಸುಲಭ ಅಲ್ಲ. ನನ್ನ ಹೃದಯ ಕೇಳಲ್ಲ. ಯಾಕೆ? ನನ್ನಲ್ಲಿ ಅಂಥ ಮನುಷ್ಯರನ್ನು ಆ ಪರಿಸ್ಥಿತಿಯಲ್ಲಿ ಸ್ವೀಕರಿಸುವಂಥ ಕರುಣಾಮಯಿ ಹೃದಯ ನಮ್ಮಲ್ಲಿ ಅನೇಕರ ಬಳಿ ಇಲ್ಲ. ಮನುಷ್ಯ ತಪ್ಪಿ ಬೀಳುತ್ತಾನೆ, ಮನುಷ್ಯ ಪಾಪ ಮಾಡುತ್ತಾನೆ. ಆದರೆ ಕ್ಷಮಿಸುವಂತಹ ಗುಣ ಅದೊಂದು ದೊಡ್ಡ ಗುಣ. ದೇವರು ಮನುಷ್ಯನನ್ನು ಕ್ಷಮಿಸುತ್ತಾರೆ. ಸಹೋದರ ಸಹೋದರರೇ, ದೇವರ ವಾಕ್ಯವನ್ನು ನಾವು ಧ್ಯಾನಿಸಿದರೆ ಇಂತಹ ಒಂದು ಕರುಣಾಮಯ ಪ್ರೀತಿಯನ್ನು ನಾವು ನೋಡುತ್ತೇವೆ. ವಿಮೋಚನಾ ಕಾಂಡ ಇದರಲ್ಲಿ ನಾವು ನೋಡುತ್ತೇವೆ. 34ನೇ ಅಧ್ಯಾಯ ವಾಕ್ಯ 6 ನಮಗೆ ಹೇಳುತ್ತೆ, ಸರ್ವೇಶ್ವರ ಮೋಶೆಯ ಎದುರಿನಲ್ಲಿ ಹಾದು ಹೋಗುತ್ತಾ ಹೀಗೆಂದು ಪ್ರಕಟಿಸಿದರು, ಸರ್ವೇಶ್ವರನು ಕರುಣಾಮಯನು, ಸರ್ವೇಶ್ವರನು ದಯಾಳು ದೇವರು, ತಟ್ಟನೆ ಸಿಟ್ಟುಗೊಳ್ಳದವನು, ಪ್ರೀತಿ ಪಾತ್ರನು, ನಂಬಿಗಸ್ತನು, ಸಾವಿರಾರು ತಲೆಗಳವರೆಗೂ ಅಚಲ ಪ್ರೀತಿ ತೋರುವವನು, ದೋಷಾಪರಾಧಗಳನ್ನು ಪಾಪಗಳನ್ನು ಕ್ಷಮಿಸುವವನು, ಆದರೂ ತಪ್ಪಿತಸ್ಥರನ್ನು ಶಿಕ್ಷಿಸದೆ ಬಿಡದವನು. ಸಹೋದರ ಸಹೋದರರೇ, ದೇವರು ದಯಾಳು, ಕರುಣಾಮಯನು. ಯಾವಾಗ ನಾವು ತಪ್ಪಿ ಬಿಡುತ್ತೇವೆ, ಪಶ್ಚಾತ್ತಾಪ ಪಡುತ್ತೇವೆ, ಎಷ್ಟೇ ರೀತಿಯಲ್ಲಿ ದೇವರು ಸಿಟ್ಟುಗೊಂಡಿರಬಹುದು, ಆದರೆ ತಟ್ಟನೆ ಅವರದ ಹೃದಯ ಕರಗುತ್ತೆ ಪ್ರೀತಿಯಿಂದ. ಅದೆಷ್ಟೋ ಘಟನೆಗಳನ್ನು ನಾವು ಬೈಬಲ್ನಲ್ಲಿ ನೋಡ್ತೀವಿ. ಇಸ್ರಾಯೇಲರು ದೇವರಿಂದ ದೂರವಾದರು, ಮೂರ್ತಿ ಪೂಜೆಯನ್ನು ಮಾಡಿದರು, ದೇವರನ್ನು ಅವಮಾನಿಸಿದರು. ಆದರೆ ಯಾವಾಗಲೂ ಪಶ್ಚಾತ್ತಾಪ ಪಟ್ಟರು ಕೂಡಲೇ ದೇವರು ಕ್ಷಮೆಯನ್ನು ನೀಡಿದರು. ಅಂತಹ ದೇವರು ಯಾವತ್ತು ಮನುಷ್ಯನನ್ನು ದೂರ ಮಾಡುವ ದೇವರಲ್ಲ. ಕೀರ್ತನೆ 103 8ನೇ ವಾಕ್ಯದಿಂದ ನಾವು ಓದುತ್ತೇವೆ, ಪ್ರಭು ದಯಾಳು, ಕೃಪಾಪೂರ್ಣನು, ಸಹನಶೀಲನು, ಪ್ರೀತಿಮಯನು. ಆತನು ಸದಾ ತಪ್ಪು ಹುಡುಕುವವನಲ್ಲ, ನಿತ್ಯ ಕೋಪಗೊಳ್ಳುವವನಲ್ಲ, ಕೋಪ ಇಟ್ಟುಕೊಳ್ಳುವವನಲ್ಲ. ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ. ಆಕಾಶ ಮಂಡಲವು ಭೂಮಿಯಿಂದೆಷ್ಟೋ ಉನ್ನತ, ದೈವ ಭಯವುಳ್ಳವರಿಗೆ ಆತನ ಕೃಪೆ ಅಷ್ಟೇ ಸನ್ನುತ. ಸಹೋದರ ಸಹೋದರರೇ, ಸುಂದರವಾದ ವಾಕ್ಯಗಳು. ಪ್ರಭು ದಯಾಳು, ಕೃಪಾಪೂರ್ಣನು, ಸಹನಶೀಲನು, ಪ್ರೀತಿಮಯನು.
ದೇವರ ಕರುಣೆ. ದುಂದುಗಾರ ಮಗ ಎಲ್ಲವನ್ನು ಕಳಕೊಂಡ, ತಂದೆ ಪ್ರೀತಿಯನ್ನು ಕಳಕೊಂಡವನು, ತನ್ನ ಆಸ್ತಿ ದುಡ್ಡು ಎಲ್ಲವನ್ನು ಕಳಕೊಂಡವನು, ಮರ್ಯಾದಸ್ಥ ಜೀವನವನ್ನು ಕಳಕೊಂಡ, ಮನುಷ್ಯ ಘನತೆಯನ್ನು ಕಳಕೊಂಡವನು. ಆದರೆ ಇಂಥ ಒಬ್ಬ ಮಗನನ್ನು ಆ ತಂದೆ ಮುತ್ತಿಟ್ಟು ಸ್ವೀಕರಿಸ್ತಾರೆಂದರೆ ದೇವರ ಪ್ರೀತಿ ಅಷ್ಟೇ ಮಿಗಿಲು. ಆ ತಂದೆ ದೇವರ ರೂಪ. ಸಹೋದರ ಸಹೋದರರೇ, ಮನುಷ್ಯ ಜೀವನ ನಡೆಸ್ತೋ ನಾವು ಎಷ್ಟೋ ಪಾಪಗಳನ್ನು ಮಾಡ್ತೀವಿ. ಆ ದುಂದುಗಾರ ಮಗನಂತೆ ಎಂತಹ ಒಂದು ಪರಿಸ್ಥಿತಿಗೆ ನಾವು ತಲುಪುತ್ತೀವಿ. ಎಷ್ಟೋ ಕೆಟ್ಟ ಕಾರ್ಯಗಳನ್ನು ಜೀವನದಲ್ಲಿ ಮಾಡ್ತೀವಿ. ನಾವು ಕೆಟ್ಟ ಅಭ್ಯಾಸಗಳಿಗೆ ಒಳಪಡ್ತೀವಿ. ಅಸಹ್ಯಕರ ಜೀವನದಲ್ಲಿ ರೀತಿಯಲ್ಲಿ ವರ್ತಿಸ್ತೇವೆ. ಮನುಷ್ಯ ಪಾಪ ಜೀವನಕ್ಕೆ ಒಳಪಡ್ತಾನೆ, ಅತೀ ಕೆಟ್ಟ ನೀಚ ಕೆಲಸಗಳನ್ನು ಮಾಡ್ತಾನೆ. ಕುಟುಂಬದಲ್ಲಿ ನೀಚತೆಯನ್ನು ಪ್ರದರ್ಶಿಸ್ತೀವಿ ನಾವು. ಸಮಾಜದಲ್ಲಿ ಅದೆಷ್ಟೋ ಅನಾಚಾರಗಳನ್ನು ನಾವು ಒಳಪಡ್ತೀವಿ. ಇಷ್ಟೆಲ್ಲ ಮಾಡಿದಂಥ ಮನುಷ್ಯರು ನಾವು ದೇವರ ಬಳಿಗೆ ಬಂದಾಗ ದೇವರು ನಮ್ಮ ಯಾವ ರೀತಿಯಲ್ಲಿ ಶಿಕ್ಷಿಸಬೇಕು ನೋಡಿ, ಯಾವ ರೀತಿಯಲ್ಲಿ ನಮ್ಮ ಶಿಕ್ಷೆಗೆ ದಂಡನೆ ಆಗಬೇಕು. ಆದರೆ ದೇವರು ನಮ್ಮ ದಂಡಿಸಲ್ಲ. ದೇವರು ಪ್ರೀತಿಸ್ತಾರೆ, ದೇವರು ಕರುಣಾಮಯಿ. ಬೈಬಲ್ನಲ್ಲಿ ಇನ್ನು ಕೆಲವು ಘಟನೆಗಳನ್ನು ನೋಡಿದರೆ ನಮಗೆ ನೆನಪಾಗುತ್ತೆ. ಅದೆಷ್ಟೋ ಘಟನೆಗಳು ಯೋಹಾನನ ಶುಭ ಸಂದೇಶದಲ್ಲಿ ಅಧ್ಯಾಯ 8 ವಾಕ್ಯ 2 ನಾವು ನೋಡ್ತೇವೆ. ಆ ಒಂದು ಮಹಿಳೆ ತನ್ನ ಜೀವನದಲ್ಲಿ ಪಾಪಮಯಿ ಜೀವನವನ್ನು ನಡೆಸ್ತಿದ್ರು. ಆ ಒಂದು ಗಳಿಗೆಯಲ್ಲಿ ಪಾಪ ಕಾರ್ಯದಲ್ಲಿ ತೊಡಗಿಕೊಂಡಾಗ ಅವಳನ್ನು ಸಿಕ್ಕಿಸಿ ಹಾಕಲಿಕ್ಕೆ ಫರಿಸಾಯರು ಪ್ರಯತ್ನಪಟ್ಟರು, ಧರ್ಮಶಾಸ್ತ್ರಿಗಳು. ಯೇಸುವಿನಲ್ಲಿಗೆ ಆ ವ್ಯಭಿಚಾರದಲ್ಲಿ ತೊಡಗಿದಂಥ ಸ್ತ್ರೀಯನ್ನು ಕರೆದು ತಂದು ಹೇಳಿದರು, ಸ್ವಾಮಿ, ಬೋಧಕರೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿದ್ದಾಗಲೇ ನಮ್ಮ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾಳೆ. ಇವಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಧರ್ಮಶಾಸ್ತ್ರ ಹೇಳಿದಂತೆ ನಾವು ಕಲ್ಲು ಹೊಡೆದು ಅವಳನ್ನು ಸಾಯಿಸಬೇಕು. ಏನು ಮಾಡಬೇಕು ಹೇಳಿ ಬೋಧಕರೇ. ಯೇಸು ಸ್ವಾಮಿ ಏನು ಹೇಳಲಿಲ್ಲ, ಬರೀ ಬಗ್ಗಿ ನೆಲದಲ್ಲಿ ಬರೆಯತೊಡಗಿದ್ದರು. ಮತ್ತೆ ಸ್ವಲ್ಪ ಸಮಯದಲ್ಲಿ ಅವರು ತಲೆ ಎತ್ತಿ ಹೇಳಿದರು, ನಿಮ್ಮಲ್ಲಿ ಪಾಪ ಮಾಡದವನು ಯಾರಾದರೂ ಇದ್ದಿದ್ರೆ ಅವರು ಮೊದಲು ಕಲ್ಲನ್ನು ಎಸೆಯಲಿ. ಪುನಃ ಬರೆಯತೊಡಗಿದ್ದರು. ಸ್ವಲ್ಪ ಸಮಯದಲ್ಲಿ ನೋಡುವಾಗ ಅಲ್ಲಿ ಯಾರಿರಲಿಲ್ಲ, ಎಲ್ಲರೂ ಅಲ್ಲಿಂದ ಪಲಾಯನಗೈದಿದ್ದರು. ಯಾಕೆಂದರೆ ಅಲ್ಲಿ ಪಾಪ ಮಾಡದವ್ರು ಯಾರು ಇರಲಿಲ್ಲ. ದೇವರು ಯೇಸು ಸ್ವಾಮಿ ಅವರಿಗೆ ಹೇಳ್ತಾರೆ, ಆ ಹೆಂಗಸಿಗೆ ಹೇಳ್ತಾರೆ, ನೋಡು, ಯಾರು ನಿನ್ನನ್ನು ಕಲ್ಲು ಹೊಡೆದು ಸಾಯಿಸಲಿಲ್ಲ, ನಾನು ನಿನಗೆ ಕಲ್ಲು ಹೊಡೆಯಲ್ಲ, ಹೋಗು, ಇನ್ನು ಮುಂದೆ ತಪ್ಪನ್ನು ಮಾಡಬೇಡ. ಅದೆಂಥ ಕ್ಷಮೆ, ಅದೆಂಥ ಪ್ರೀತಿ. ಆಕೆ ವ್ಯಭಿಚಾರ ಮಾಡಿರ್ಬೋದು, ಆದರೆ ಯೇಸು ಸ್ವಾಮಿಯವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಾರೆ. ದೇವರ ಪ್ರೀತಿಯನ್ನು ಅವಳಿಗೆ ಅರ್ಥೈಸ್ತಾರೆ. ಆದರೆ ಮೂಗಲ ಹೃದಯ ಪರಿವರ್ತನೆಗೆ ದಾರಿ ಮಾಡಿಕೊಡ್ತಾರೆ. ಇದು ದೇವರ ರೀತಿ, ದೇವರ ಪ್ರೀತಿ. ಸಹೋದರ ಸಹೋದರರೇ, ನಮ್ಮ ಜೀವನದಲ್ಲಿ ನಾವು ತಪ್ಪು ಮಾಡಿದಾಗ ದೇವರು ನಮ್ಮನ್ನು ದೂಷಿಸಲ್ಲ, ಶಿಕ್ಷಿಸುವ ದೇವರಲ್ಲ, ಪ್ರೀತಿಸುವ ದೇವರು. ಆದ್ದರಿಂದ ಸಹೋದರ ಸಹೋದರರೇ, ಆ ಒಂದು ದುಂದುಗಾರ ಮಗನ ತಂದೆ ಮಗನನ್ನು ತಬ್ಬಿಕೊಂಡು ಆ ಮುತ್ತಿಟ್ಟು ಸ್ವೀಕರಿಸಿದಂತೆ ದೇವರು ನಮ್ಮನ್ನು ಸ್ವೀಕರಿಸ್ತಾರೆ. ಸಂಭ್ರಮವನ್ನು ಆಚರಿಸಿದವರು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಪಾಪಿ ತನ್ನ ಜೀವನದಲ್ಲಿ ತನ್ನ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ದೇವರೆಡೆಗೆ ಬಂದಾಗ ಅದು ಸಂಭ್ರಮ, ದೇವರ ಪ್ರೀತಿಯ ಸಂಭ್ರಮ.
ತಪಸ್ಸು ಕಾಲದಲ್ಲಿದ್ದೇವೆ ನಾವು. ಈ ತಪಸ್ಸು ಕಾಲದಲ್ಲಿ ಪ್ರತಿದಿನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ನಮ್ಮ ಪಾಪಗಳಿಗೆ ವಿಮುಖರಾಗಿ ದೇವರಡಿಗೆ ನಾವು ಬರೋಣ. ಹೃದಯ ಪರಿವರ್ತನೆಯನ್ನು ಮಾಡೋಣ. ಇದು ಸಂಭ್ರಮ. ಆದ್ದರಿಂದ ಸಹೋದರ ಇಡೀ ತಪಸ್ಸು ಕಾಲದಲ್ಲಿ ನಾವು ನಮ್ಮ ಪಾಪ ಪರಿವರ್ತನೆಯ ಸಂಭ್ರಮವಾಗಲಿ. ಪ್ರತಿದಿನ ನಮ್ಮ ಜೀವನದಲ್ಲಿ ಪಾಪಗಳಿಗೆ ಪಶ್ಚಾತ್ತಾಪಡುತ್ತಾ ನಾವು ದೇವರ ಪ್ರೀತಿಯ ಸವಿಯನ್ನು ಅನುಭವಿಸುವಂಥ ಆ ಸಂಭ್ರಮವಾಗಲಿ ಈ ತಪಸ್ಸು ಕಾಲ. ಇದೇ ನನ್ನ ಪ್ರಾರ್ಥನೆ. ದೇವರ ವಾಕ್ಯವು ಕೊಡುವ ಕರೆ ಇದಾಗಿದೆ. ಇದಕ್ಕಾಗಿ ದೇವರಲ್ಲಿ ಒಂದು ಗಳಿಗೆ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ನಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿಯನ್ನು ಅನುಭವಿಸುವಂಥ ಆ ಒಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದೀರಿ. ನಾವೆಲ್ಲರೂ ತಪ್ಪು ಮಾಡಿದ್ದೇವೆ. ಆ ದುಂದುಗಾರ ಮಗನಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ಆ ನಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಕ್ಷಮೆಯನ್ನು ಯಾಚಿಸುತ್ತೇವೆ. ಇಡೀ ತಪಸ್ಸು ಕಾಲದಲ್ಲಿ ನಿಮ್ಮ ಪ್ರೀತಿಯನ್ನು ನಾವು ನೆನೆಯುತ್ತಾ ಆ ಪ್ರೀತಿಯ ಬಗ್ಗೆ ಧ್ಯಾನಿಸುತ್ತಾ ನಮ್ಮ ಹೃದಯ ಪರಿವರ್ತನೆಗಳು ಮಾಡುವಂಥ ಶಕ್ತಿಯನ್ನು ನಮಗೆ ನೀಡಿರಿ. ನಮ್ಮ ಜೀವನ ನಿಮ್ಮ ಪ್ರೀತಿಯ ಮೂಲಕ ಬದಲಾಗಲಿ. ನಿಮ್ಮ ಪ್ರೀತಿಯ ಹೊಸತನಕ್ಕೆ ನಾವು ಕಾಲಿಡುವಂತೆ ನಮ್ಮನ್ನು ಆಶೀರ್ವದಿಸಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.